ಕಳೆದ ಶುಕ್ರವಾರ ಬೆಂಗಳೂರಿನ ಬನ್ನೇರುಘಟ್ಟದಲ್ಲಿ ನಡೆದಂತಹ ಆಘಾತಕಾರಿ ಘಟನೆಯಲ್ಲಿ ಕ್ರಾಕ್ಸ್ ಚಪ್ಪಲಿಯೊಳಗೆ ಅಡಗಿದ್ದಂತಹ ಮಂಡಲದ ಹಾವಿನ ಕಡಿತದಿಂದ ಟಿಸಿಎಸ್ನ ಉದ್ಯೋಗಿ ಮಂಜು ಪ್ರಕಾಶ್ ಮೃತಪಟ್ಟಿದ್ರು. ಇನ್ನು ಈ ಘಟನೆ ಕುರಿತು ಬನ್ನೇರುಘಟ್ಟ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿರುವಂತೆ ಮಂಜು ಪ್ರಕಾಶ್ ಅವರು ತಮ್ಮ ಬನ್ನೇರುಘಟ್ಟದ ಮನೆಯಿಂದ ಮಧ್ಯಾಹ್ನ 12:45 ಸುಮಾರಿಗೆ ಕಬ್ಬಿನ ರಸವನ್ನ ಖರೀದಿಸಲು ಕ್ರಾಕ್ಸ್ ಚಪ್ಪಲಿ ಧರಿಸಿ ಹೊರಗೆ ಹೋಗಿದ್ರು. ಆ ಚಪ್ಪಲಿಯೊಳಗೆ ಹಾವು ಮರಿ ಅಡಗಿದ್ದ ಸಂಗತಿ ಅವರಿಗೆ ದೀರ್ಘಕಾಲದವರೆಗೆ ತಿಳಿದಿರಲಿಲ್ಲ ಎನ್ನಲಾಗಿದೆ. ಕಬ್ಬಿನ ರಸವನ್ನ ತಾಯಿ ಮತ್ತು ಸಹೋದರನ ಹೆಂಡತಿಗೆ ನೀಡಿ ಮಂಜು ಮಲಗಿದ್ರಂತೆ. ಇನ್ನು ಮಂಜು ಅವರ ಮನೆಯಲ್ಲಿ ಕೆಲಸಕ್ಕೆ ಬಂದಿದ್ದ ವ್ಯಕ್ತಿಯೊಬ್ಬರು ಚಪ್ಪಲಿಯೊಳಗೆ ಹಾವು ಸತ್ತಿರುವುದನ್ನು ಕಂಡು ನಂತರ ಮಂಜು ಅವರ ಕೋಣೆಗೆ ಹೋದಾಗ ಅವರ ಮೂಗಿನಿಂದ ಲೋಳೆ ಮತ್ತು ಬಾಯಿಯಿಂದ ನೊರೆ ಬರ್ತಾ ಇರುವುದನ್ನು ಗಮನಿಸಿದ್ದಾರೆ. ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ಯಲಾಯಿತು. ಆದರೂ ಕೂಡ ಅಷ್ಟರಲ್ಲಾಗಲೇ ಅವರು ಕೊನೆಯುಸಿರೆಳೆದಿದ್ರು. ಆದರೆ ಮೃತರ ಸಂಬಂಧಿಕರು ಯಾವುದೇ ದೂರು ಕೂಡ ದಾಖಲಿಸಲಿಲ್ಲ. ಹಾಗಾಗಿ ಪೊಲೀಸರೇ ಸ್ವತಃ ಪ್ರಕರಣ ದಾಖಲಿಸಿಕೊಂಡು ಸಾವಿಗೆ ಹಾವು ಕಡಿತವೇ ಕಾರಣವೋ ಅಥವಾ ಬೇರೆ ಯಾವುದೋ ಕಾರಣವಿದೆಯೇ ಎಂದು ಕುರಿತು ತೀವ್ರ ತನಿಖೆ ನಡೆಸ್ತಾ ಇದ್ದಾರೆ. ಹೀಗಾಗಿ ಮಂಜು ಪ್ರಕಾಶ್ ಅವರಿಗೆ 2016ರಲ್ಲಿ ಬಸ್ ಅಪಘಾತದಲ್ಲಿ ಗಾಯಗೊಂಡು ಕಾಲಿಗೆ ಶಸ್ತ್ರಚಿಕಿತ್ಸೆಯಾಗಿತ್ತಂತೆ. ಇದರ ಪರಿಣಾಮವಾಗಿ ಅವರು ಒಂದು ಕಾಲಿನಲ್ಲಿ ಸ್ಪರ್ಶ ಪ್ರಜ್ಞೆಯನ್ನ ಕಳೆದುಕೊಂಡಿದ್ರಂತೆ. ಹಾವು ಪ್ರವೇಶಿಸಿದ್ದ ಚಪ್ಪಲಿ ಅದೇ ಕಾಲಿನದಾಗಿತ್ತು. ಬಹುಶಃ ಈ ಕಾರಣದಿಂದಲೇ ಹಾವು ಕಚ್ಚಿದ್ದು ಅವರಿಗೆ ಅರಿವಿಗೆ ಬಂದಿಲ್ಲ ಎಂದು ಕುಟುಂಬ ಸದಸ್ಯರು ತಿಳಿಸಿದ್ದಾರೆ. ಇನ್ನು ಮಂಜು ಪ್ರಕಾಶ್ ಅವರು ಪತ್ನಿ ಮತ್ತು 2 ಮಕ್ಕಳನ್ನಾಗಲಿದ್ದಾರೆ. ಈ ಅನಿರೀಕ್ಷಿತ ಘಟನೆ ಸ್ಥಳೀಯರಲ್ಲಿ ಆತಂಕ ಮೂಡಿಸಿದ್ದು ಕ್ರಾಕ್ಸ್ ಚಪ್ಪಲಿ ಧರಿಸುವಾಗ ಎಚ್ಚರಿಕೆ ವಹಿಸುವಂತೆ ಸೂಚಿಸಲಾಗಿದೆ.